ಇತಿಹಾಸ ಪ್ರಸಿದ್ಧ ಮಂಜೇಶ್ವರದ ಕಡಂಬರ್ ವಲಿಯುಲ್ಲಾಹಿ ಹಾಜಿಯಾರ್ ಉಪ್ಪಾಪ ಉರುಸ್ಗೆ ಚಾಲನೆ ದೊರೆಯಿತು. ಮಖಾಂ ಜಿಯಾರತ್ ಹಾಗೂ ಧ್ವಜಾರೋಹಣಕ್ಕೆ ಸೈಯದ್ ಅಥಾವುಲ್ಲಾ ತಂಗಳ್ ಉದ್ಯಾವರ ನೇತೃತ್ವ ವಹಿಸಿದ್ರು. ಮಗ್ರಿಬ್ ನಮಾಜಿನ ಬಳಿಕ ಆಟಕೋಯ ತಂಗಳ್ ಕುಂಬೋಳ್ ಪ್ರಾರ್ಥನೆ ನೆರವೇರಿಸಿದ್ರು. ವೇದಿಕೆಯಲ್ಲಿ ಕಡಂಬರ್ ಮುದರಿಸ್ ಎಂಪಿ ಮೊಹಮ್ಮದ್ ಸಾದಿ ಅಧ್ಯಕ್ಷತೆಯಲ್ಲಿ ನಡೆದ ಉರುಸ್ ಹಾಗೂ ಧಾರ್ಮಿಕ ಪ್ರವಚನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸೈಯದ್ ಅಬ್ದುಲ್ ರಹಮಾನ್ ಶಹೀರ್ ಅಲ್ ಬುಖಾರಿ ತಂಗಳ್ ಮಳ್ಹರ್ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಕಡಂಬಾರಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಾ ಇರುವ ವಲಿಯುಲ್ಲಾಹಿ ಹಾಜಿಯಾರ್ ಉಪ್ಪಾಪರವರು ಸರ್ವಧರ್ಮಕ್ಕೂ ಆದರ್ಶರಾಗಿದ್ದಾರೆ. ಅವರ ಕರಾಮತ್ತಿನಿಂದ ಜಾತಿ ಮತ ಭೇದ ಇಲ್ಲದೆ ಸರ್ವರು ಸಂತೃಪ್ತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಉರುಸ್ ನೇರ್ಚೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳಿದರು. അവരുടെ ഓരോ നിമിഷവും അല്ലാഹുവിൻ്റെ പുന്നാര ഹബീബായ റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളെ പൊരുത്തം ആശിച്ചു സ്തുതിച്ചു ജീവിച്ചു. ആ നിലയിൽ അവരുടെ ജീവിതം കെട്ടിപ്പടുത്തു. നമ്മുടെ അവസ്ഥ എന്താണ്? ഇന്ന് ഓരോ വീടെടുത്ത് നോക്കിയാൽ, ഓരോ ആളുകളെ പരിശോധിച്ച് നോക്കിയാൽ എല്ലാവർക്കും ടെൻഷനാണ്, പ്രയാസമാണ്, സങ്കടമാണ്, ബേജാറാണ്, രോഗമാണ്, കടമാണ്. ഇങ്ങനെ തുടങ്ങി നീണ്ട പട്ടിക നമുക്ക് വായിക്കാൻ. ಅಬ್ದುಲ್ ಲತೀಫ್ ಸಾದಿ ಪಜಸ್ವಿ ಮುಖ್ಯ ಭಾಷಣ ಮಾಡಿದ್ರು. ಸಂದರ್ಭ ವೇದಿಕೆಯಲ್ಲಿ ಉರುಸ್ ಕಮಿಟಿ ಅಧ್ಯಕ್ಷ ಅಬ್ದುಲ್ ಅಜೀಜ್ ಪಿ ಬರುವ, ಉರುಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಸಿಎ ತಾಜುದ್ದೀನ್, ಪದಾಧಿಕಾರಿ ಎಕೆಎಂ ಅಶ್ರಫ್, ಕಡಂಬಾರ್ ಮಸೀದಿ ಅಧ್ಯಕ್ಷ ಅಬೂಬಕರ್ ಕೆ ಹೊಸಮನೆ, ಮಸೀದಿ ಕಾರ್ಯದರ್ಶಿ ಇಎನ್ ಅಬೂಬಕರ್ ಹಾಜಿ ಗಾಂಧಿನಗರ, ಕೋಶಾಧಿಕಾರಿ ಉಸ್ಮಾನ್ ಇಡಿಯಾ, ಅಬ್ಬಾಸ್ ಹೊಸಮನೆ, ಹಾಜಿ ಕೆ ಅಬ್ದುಲ್ಲಾ ಮುಸ್ಲಿಯಾರ್, ಕಡಂಬಾರು ಖತೀಬ್ ಮಹಶೂಕ್ ಫೈಜಿ, ಅಬೂಬಕರ್ ಮುಸ್ಲಿಯಾರ್, ಶಫೀಕ್ ಯಮಾನಿ, ಅಬ್ದುಲ್ ಖಾದರ್ ಮಲ್ಲೂದಿ, ಅಬ್ದುಲ್ಲಾ ಕೆ ಇಡಿಯಾ ಮೊದಲಾದವರು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಜನವರಿ 12ರ ತನಕದ ದಿನಗಳಲ್ಲಿ ನಡೆಯುವ ಧಾರ್ಮಿಕ ಪ್ರವಚನದಲ್ಲಿ ಹಾಫಿಲ್ ಇಪಿ ಅಬೂಬಕರ್ ಅಲ್ ಖಾಸಿಮಿ, ಇಬ್ರಾಹಿಂ ಬಾತಿಶಾ ತಂಗಳ್ ಆನೆಕಲ್ಲು, ಪ್ರೊಫೆಸರ್ ಆಲಿಕುಟ್ಟಿ ಮುಸ್ಲಿಯಾರ್, ಎಎಂ ನೌಶಾದ್ ಬಾಖವಿ, ಸೈಯದ್ ಕೆಎಸ್ಎಂ ತಂಗಳ್ ಗಾಂಧಿನಗರ, ಹಾಮಿದ್ ಯಾಸೀನ್ ಜೌಹರಿ ಕೊಲ್ಲಂ, ಸೈಯದ್ ಜೈನುಲ್ ಆಬಿದೀನ್ ಜಿಫ್ರಿ ತಂಗಳ್ ಪೋಸೋಟ್, ಎಸ್ಎಸ್ ಶಮೀರ್ ದಾರಿಮಿ ಕೊಲ್ಲಂ, ಸೈಯದ್ ಜೈನುಲ್ ಆಬಿದೀನ್ ತಂಗಳ್ ಕುನ್ನಂಗೈ, ಸೈಯದ್ ನಜ್ಬುದ್ದೀನ್ ತಂಗಳ್ ಏಜಿಮಲ, ಯಹ್ಯಾ ಬಾಖವಿ ಪುಜಕ್ಕರ, ಉಸ್ತಾದ್ ಅಲ್ ಹಾಜಿ ಹಮ್ಜಾ ಮುಸ್ಲಿಯಾರ್ ಮೂರಿಯಾಡ್, ಅಬ್ದುಲ್ ಕರೀಂ ಫೈಜಿ ಕುಂತೂರು, ಸೈಯದ್ ಜಾಫರ್ ಸಾದಿಕ್ ತಂಗಳ್ ಕುಂಬೋಳ್, ವಹಾಬ್ ನಹೀಮಿ ಕೊಲ್ಲಂ, ಸೈಯದ್ ಸಫ್ವಾನ್ ತಂಗಳ್ ಎಜಿಮಲ, ಶೌಕತ್ ಅಲಿ ಫೈಜಿ ವೆಳ್ಳಮುಂಡ, ಎಂಎ ಖಾಸಿಂ ಮುಸ್ಲಿಯಾರ್, ಖಲೀಲ್ ಹುದವಿ ಅಲ್ ಮಾಲಿಕಿ, ಸಿಮ್ಸಾರುಲ್ ಹಕ್ ಹುದವಿ, ಅಬ್ದುಲ್ ಖಾದರ್ ಮುಸ್ಲಿಯಾರ್, ಅಬೂಬಕರ್ ಸಿದ್ದಿಕ್ ಅಜ್ಹರಿ ಪಯ್ಯನ್ನೂರು ಮೊದಲಾದವರು ಭಾಗವಹಿಸಲಿದ್ದಾರೆ. ಜನವರಿ 12ರಂದು ರಾತ್ರಿ ನಡೆಯುವ ಸಮಾರೋಪ ಸಮಾರಂಭವನ್ನ ಸಮಸ್ತ ಕೇರಳ ಜಮಿಯತುಲ್ ಉಲಾಮಾ ಅಧ್ಯಕ್ಷ ಕಾಜಿ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. ಅನ್ವರ್ ಮುಹಿಯುದ್ದೀನ್ ಹುದವಿ ಆಲುವ ಮುಖ್ಯ ಭಾಷಣ ಮಾಡಲಿದ್ದಾರೆ. ಜನವರಿ 13ರಂದು ಸುಬಹಿ ನಮಾಜ್ನ ಬಳಿಕ ನಡೆಯುವ ಖತ್ಮುಲ್ ಕುರಾನ್ಗೆ ಎಂಪಿ ಮೊಹಮ್ಮದ್ ಸಾದಿ ನೇತೃತ್ವ ನೀಡಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ನಡೆಯುವ ಮೌಲಿದ್ ಪಾರಾಯಣಕ್ಕೆ ಕೆಎಸ್ ಅಲಿ ತಂಗಳ್ ಕುಂಬೋಳ್ ನೇತೃತ್ವ ನೀಡಲಿದ್ದಾರೆ. ಅಬ್ದುಲ್ ಖಾದರ್ ಮುಸ್ಲಿಯಾರ್ ಕಾಸರಗೋಡು ಪ್ರಾರ್ಥನೆಗೆ ನೇತೃತ್ವ ವಹಿಸಲಿದ್ದಾರೆ. ಬಳಿಕ ಅನ್ನದಾನ ನಡೆಯಲಿದೆ. ಜನವರಿ 13ರಂದು ಹಗಲು ಉರುಸ್ ನೇರ್ಚೆ ನಡೆಯಲಿದೆ. ರೆಹಮಾನ್ ಉದ್ಯಾವರ, V4 ನ್ಯೂಸ್ 24/7 ಮಂಜೇಶ್ವರ.